ನಮಸ್ಕಾರ ವೀಕ್ಷಕರೇ. ತುಳುನಾಡು ಹಲವು ಸಂಸ್ಕೃತಿಗಳ ನೆಲೆಬೀಡು. ಇಲ್ಲಿ ಹೆಜ್ಜೆಗೊಂದರಂತೆ ಹಲವಾರು ಪುಣ್ಯಕ್ಷೇತ್ರಗಳು, ದೈವ ದೇವರುಗಳ ಪುಣ್ಯಕ್ಷೇತ್ರಗಳು ಇಲ್ಲೂ ಸಿಗುತ್ತೆ. ಇಂತಹ ಪುಣ್ಯಕ್ಷೇತ್ರಗಳ ಇತಿಹಾಸವೇನು, ವಿಶೇಷತೆ ಏನು, ಇವೆಲ್ಲವನ್ನ ತಿಳಿಸಿಕೊಡುವಂತಹ ಕಾರ್ಯಕ್ರಮವೇ ದೈವ ದೇವರು. ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಕವಿತಾ ಮಾಣಿ. ನಾವಿವತ್ತು ಬಂಟ್ವಾಳ ತಾಲೂಕಿನ ಮಾಣಿ ಗ್ರಾಮದ ಉಳ್ಳಾಲ್ತಿ ಅಮ್ಮನವರ ಸನ್ನಿಧಾನದಲ್ಲಿದ್ದೇವೆ. ಇಲ್ಲಿ ಕಾಲಾವಧಿ ಮೆಚ್ಚು ಜಾತ್ರೆ ನಡೀತಾ ಇದೆ. ನಿನ್ನೆ ಭಂಡಾರವೇರಿ, ಇವತ್ತು ಕಾಲಾವಧಿ ಮೆಚ್ಚು ಜಾತ್ರೆ ಬೆಳಗ್ಗೆಯಿಂದಲೇ ಶುರುವಾಗಿದೆ. ಹಾಗಾದ್ರೆ ಇಲ್ಲಿಯ ಊರಿನ ಜಾತ್ರೆಯ ಸಂಭ್ರಮ ಹೇಗಿದೆ ಎಲ್ಲದನ್ನ ಕೂಡ ನೋಡ್ಕೊಂಡು ಬರೋಣ ಬನ್ನಿ. ಅದು ಆ ಊರಿನ ಪವರ್ಫುಲ್ ದೈವಸ್ಥಾನ. ಹಲವಾರು ಇತಿಹಾಸವಿರೋ ಕಾರಣಿಕ ಪುಣ್ಯಕ್ಷೇತ್ರ. ಅಲ್ಲಿ ಕಷ್ಟ ಅಂತ ಬೇಡಿದ ಭಕ್ತನಿಗೆ ಇಷ್ಟಾರ್ಥ ಸಿದ್ಧಿಯಾಗುತ್ತೆ. ಅಲ್ಲಿಗೆ ಭೇಟಿ ನೀಡೋ ಭಕ್ತರು ಯಾವತ್ತೂ ನಿರಾಶೆಯಿಂದ ಹೋದವರೇ ಅಲ್ಲ. ಸಂತಾನ ಭಾಗ್ಯವಿಲ್ಲದ ದಂಪತಿಗೆ ಸಂತಾನ ಭಾಗ್ಯ ಪ್ರಾಪ್ತಿಯಾದ ಉದಾಹರಣೆ ಕೂಡ ಈ ಕ್ಷೇತ್ರದಲ್ಲಿದೆ. ಮಂಗಳ ಕಾರ್ಯವಿರಬಹುದು, ಆರೋಗ್ಯ ಭಾಗ್ಯವಿರಬಹುದು, ಉದ್ಯೋಗ, ವಿದ್ಯಾಭ್ಯಾಸ, ಯಾವುದೇ ಸಮಸ್ಯೆಗಳಿದ್ರೂ ಈ ಕ್ಷೇತ್ರಕ್ಕೆ ಭೇಟಿ ನೀಡಿದ್ರೆ ಕ್ಷಣ ಮಾತ್ರದಲ್ಲಿ ದೂರವಾದ ಉದಾಹರಣೆಗಳು ಕೂಡ ಇಲ್ಲಿದೆ. ಹೌದು, ಇದು ಬಂಟ್ವಾಳ ತಾಲೂಕಿನ ಮಾಣಿ ಗ್ರಾಮದ ಶ್ರೀ ಉಳ್ಳಾಲ್ತಿಯಮ್ಮನವರ ಕ್ಷೇತ್ರದ ಮಹಿಮೆ. ಹೌದು, ಮಾಣಿಯ ಶ್ರೀ ಉಳ್ಳಾಲ್ತಿಯಮ್ಮ ಕಷ್ಟ ಅಂತ ಬಂದ ಭಕ್ತರಿಗೆ ಯಾವತ್ತೂ ನಿರಾಶೆ ಮಾಡಿದವರಲ್ಲ. ಎಲ್ಲ ರೀತಿಯಲ್ಲೂ ಸಕಲ ಸಿದ್ಧಿಯನ್ನ ನೀಡಿದ ತಾಯಿ. ಇಲ್ಲಿ ಇತ್ತೀಚೆಗೆ ಶ್ರೀ ಉಳ್ಳಾಲ್ತಿಯಮ್ಮನವರ ಕಾಲಾವಧಿ ಮೆಚ್ಚು ಜಾತ್ರೆಯು ಬಹಳ ವಿಜೃಂಭಣೆಯಿಂದ ನಡೆಯಿತು. ಕ್ಷೇತ್ರದ ಪ್ರಧಾನ ದೈವಗಳ ಅಧಿನಾಯಕಿ ಉಳ್ಳಾಲ್ತಿ ಅಮ್ಮನವರಾಗಿದ್ದು, ಗ್ರಾಮದೇವರ ಸ್ವರೂಪಿಣಿಯಾಗಿದ್ರೆ ಗುಡ್ಡಚಾಮುಂಡೇಶ್ವರಿ, ಪಂಜುರ್ಲಿ, ಮಲೆಕೊರತಿ ಗ್ರಾಮದ ಪ್ರಮುಖ ದೈವಗಳಾಗಿವೆ. ಉಳ್ಳಾಲ್ತಿ ಅಮ್ಮನವರಿಗೆ ಕಾಲಾವಧಿಯಲ್ಲಿ ವರ್ಷದಲ್ಲಿ ಒಂದು ದಿನ ಮೆಚ್ಚಿ ಸೇವೆ ನಡೆದರೆ ಉಳಿದ ಗ್ರಾಮದ ದೈವಗಳಿಗೆ 7 ಕಡೆ ನೇಮೋತ್ಸವಗಳು ಜರುಗುತ್ತೆ. ಮಾಣಿ ಮೆಚ್ಚು ಜಾತ್ರೆಗೆ ಬೇರೆ ಬೇರೆ ಊರುಗಳಿಂದ ಜನರನ್ನ ಒಳಗೊಂಡ ಭಕ್ತ ಸಮೂಹ ಬರ್ತಾರೆ. ತಮ್ಮ ಇಷ್ಟಾರ್ಥ ಸ್ಥಿತಿಯನ್ನ ಹಾಗೂ ಮಾನಸಿಕ ಸಂತೃಪ್ತಿಯನ್ನ ಈಡೇರಿಸಿದ ಫಲವಾಗಿ ಭಕ್ತರು ಹಣ, ಚಿನ್ನ, ಬೆಳ್ಳಿ ಮೊದಲಾದ ದ್ರವ್ಯದ ರೂಪದಲ್ಲಿ ಸೀರೆ, ಮಲ್ಲಿಗೆ, ಹೂ, ತುಪ್ಪ, ಎಳನೀರು ಇತ್ಯಾದಿ ವಸ್ತುಗಳ ರೂಪದಲ್ಲಿ ಹರಕೆಯನ್ನ ಸಲ್ಲಿಸಿ ಪ್ರಸಾದವನ್ನ ಸ್ವೀಕರಿಸಿ ಭಕ್ತರು ಕೃತಾರ್ಥರಾಗುವುದು ಈ ಕ್ಷೇತ್ರದ ವಿಶೇಷತೆ. ಅರ್ಚಕರು, ದರ್ಶನ ಪಾತ್ರೆಗಳು, ಬಸವ, ದೇವಿಯ ಮುಖವಾಡ, ಆಭರಣ ಅಲಂಕೃತ ಪಲ್ಲಕ್ಕಿಯಲ್ಲಿ ಸಾಗ್ತಾ ಇರುವಾಗ ಭಕ್ತರು ದೇವಿಗೆ ಸ್ವಾಗತಿಸೋದು ಮತ್ತು ಆಶೀರ್ವಾದ ಬೇಡೋದು ಗ್ರಾಮಸ್ಥರ ಮತ್ತು ಭಕ್ತರ ಭಕ್ತಿ ಹುಟ್ಟಿಸುವ ಅಪೂರ್ವ ಕ್ಷಣಗಳು ಕಣ್ಣಿಗೆ ಹಬ್ಬ. ಭಂಡಾರ ದೈವಸ್ಥಾನ ತಲುಪಿದ ನಂತರ ಕೊಡಿಯೇರುವ ಸಂಪ್ರದಾಯವಾಗುತ್ತೆ. ಮರುದಿನ ಮಕರ ಮಾಸದ 23ನೇ ದಿನ ಶುಭ ಮುಹೂರ್ತದಲ್ಲಿ ಪೂಜೆ ನಡೆದು ಬ್ರಹ್ಮರಿಗೆ ಸೇವೆಯಾಗುತ್ತೆ. ಬಳಿಕ ಉಳ್ಳಾಲ್ತಿಯಮ್ಮನವರಿಗೆ ಮೆಚ್ಚಿ ಸೇವೆ ಪ್ರಾರಂಭವಾಗುತ್ತೆ. ದೊಡ್ಡ ಗಾತ್ರದ ಹಾಳಿಯಲ್ಲಿ ನಿರ್ಮಾಣ ಮಾಡಿದ ಅಣಿಯಲ್ಲಿ
ಹೂ, ಬೆಳ್ಳಿ, ಚಿನ್ನದ ಆಭರಣ ಧರಿಸಿದ ದೈವ ನರ್ತಕರು ದೇವಿಯ ಮುಖವಾಡವನ್ನ ಧರಿಸಿ ಪ್ರದಕ್ಷಿಣೆ ಬರುವ ದೃಶ್ಯ ನೋಡುಗರ ಕಣ್ಸೆಳೆಯುತ್ತೆ. ಎಂತಹ ನಾಸ್ತಿಕನಲ್ಲೂ ಭಕ್ತಿಯನ್ನ ಹುಟ್ಟಿಸುತ್ತೆ. ಆದುದರಿಂದಲೇ ಪ್ರತಿ ವರ್ಷವೂ ಉಳ್ಳಾಲ್ತಿ ಯಮ್ಮನವರ ಮಾಣಿ ಮೆಚ್ಚಿ ಜಾತ್ರೆಗೆ ಊರ ಪರವೂರಿನ ಆಸ್ತಿಕ ಭಕ್ತರು ಆಸಕ್ತಿಯಿಂದ ಪಾಲ್ಗೊಳ್ಳುತ್ತಾರೆ. ತಾಲೂಕಿನ ಮಾಣಿ ಗ್ರಾಮದಲ್ಲಿ ಇವತ್ತು ಜಾತ್ರೋತ್ಸವದ ಸಂಭ್ರಮ ನೆಲೆ ಮಾಡಿದೆ. ಮಕ್ಕಳಿಗೆ ಆಟೋಟದ ಸಂಭ್ರಮ ಆದರೆ ದೊಡ್ಡವರಿಗಂತೂ ಜಾತ್ರಾ ಸಂಭ್ರಮ ಮನೆ ಮಾಡಿರುವಂಥದ್ದು. ಇಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಕೂಡ ಆಗಮಿಸಿದ್ದಾರೆ. ಹಾಗಾದರೆ ಈ ದೇವಸ್ಥಾನದ ವಿಶೇಷತೆ ಏನು, ಇಲ್ಲಿಯ ಹಿನ್ನೆಲೆ ಏನು, ಇವೆಲ್ಲದನ್ನು ಕೂಡ ತಿಳ್ಕೊಂಡು ಬರೋಣ ಬನ್ನಿ.
ಮಾಣಿ, ಅನಂತಾಡಿ, ಕೆಲಿಂಜ, ಕೇಪು, ಬಲ್ನಾಡಿನ ಉಳ್ಳಾಲ್ತಿಯರು ಅಕ್ಕ ತಂಗಿಯರು ಎಂಬ ನಂಬಿಕೆ ಪ್ರಾದೇಶಿಕವಾಗಿ ಇದೆ. ಮಾತ್ರವಲ್ಲದೆ ಅವುಗಳೆಲ್ಲವೂ ಜಿಲ್ಲೆಯಲ್ಲೇ ಅತ್ಯಂತ ಕಾರಣಿಕ ಕ್ಷೇತ್ರಗಳಾಗಿ ಬೆಳಕಿವೆ. ಮಾತ್ರವಲ್ಲದೆ ಬೆಳಗ್ತಾ ಇದೆ. ಸುಳ್ಳಾಮಲೆಯ ತಪ್ಪಲಿನಲ್ಲಿ ನಿಸರ್ಗದ ಮಡಿಲಿನಲ್ಲಿ ಸ್ಥಿತಗೊಂಡಿರುವ ಮಾಣಿ ಉಳ್ಳಾಲ್ತಿ ಅಮ್ಮನವರ ಸನ್ನಿಧಿ ಜಿಲ್ಲೆಯಲ್ಲಿ ಸತ್ಯಕ್ಕೆ ಮತ್ತು ಕಾರಣಿಕಕ್ಕೆ ಹೆಸರುವಾಸಿ. ಅಂತೆಯೇ ಉಳ್ಳಾಲ್ತಿ ಅಮ್ಮನವರಿಗೆ ಒಂದು ನೇಮೋತ್ಸವ, ಹಾಗೆ 7 ದೈವಗಳಿಗೆ ನೇಮೋತ್ಸವ ನಡೆಯಿತು. ಬಳಿಕ ಸಂಜೆ 4ರಿಂದ ಶ್ರೀ ಗುಡ್ಡಚಾಮುಂಡಿ ಪಂಜುರ್ಲಿ ದೈವಗಳ ನೇಮೋತ್ಸವ ಬಹಳ ವಿಜೃಂಭಣೆಯಿಂದ ನಡೆಯಿತು. ಈ ಸಂಭ್ರಮಕ್ಕೆ ಸಾವಿರಾರು ಜನರು ಸಾಕ್ಷಿಯಾಗಿದ್ದಾರೆ. ತುಳುನಾಡದ ಪುಣ್ಯಭೂಮಿಡು ಧಾರ್ಮಿಕ ಕ್ಷೇತ್ರೋಡು ಬಾರಿಯಾತ್ ಪುಗರ್ತೆ ಪಡಿನಂಚಿನ ಕ್ಷೇತ್ರ ಮಾಣಿದ ಅಪ್ಪೆ ಉಳ್ಳಾಲ್ತಿನ ದೈವಸ್ಥಾನ. ತುಳುನಾಡು ಮಾಣಿ, ಅನಂತಾಡಿ, ಕೆಲಿಂಜ, ಕೇಪು, ಬಲ್ನಾಡು ಪಂಪಿನ ಅಪ್ಪೆ ಉಳ್ಳಾಲ್ತಿನ ಐನು ಕ್ಷೇತ್ರಲೆಡು ಮಾಣಿ ಕ್ಷೇತ್ರಲ ಒಂಜಿ ಪ್ರಮುಖ ಪಂಪಿನೇನು ಎಂಕ್ಲು ಮಾತೆರ್ಲ ತೆರಿಯೋನ್ಲಕ್ಲು. ಅನಾದಿ ಕಾಲರ್ದು ಮಾಣಿಡು ಅಪ್ಪೆ ಉಳ್ಳಾಲ್ತಿನ ಜಾತ್ರೋತ್ಸವ ಪ್ರತಿ ವರ್ಷ ವಿಜೃಂಭಣೆಡು ನಡತದು ಬರೊಂದುಂಡು. ಒರ್ತಿ ಉಳ್ಳಾಲ್ತಿ ಮೂವೇರು ದೈವುಲು ಪಂಪಿನ ಕಾರ್ಣಿಕದ ನೆಲೆಟ್ಟು ಕಾಲಾವಧಿ ಉಳ್ಳಾಲ್ತಿ ಅಪ್ಪೆಗೆ ಒಂಜಿ ಮೆಚ್ಚಿ ಜಾತ್ರೆ ಅಂಡ ದೈವಲೆಗೆ 7 ನೇಮೋತ್ಸವ ಸಾಂಪ್ರದಾಯಿಕವಾದ ಮೂಲು ನಡತು ಬರೊಂದುಂಡು. ಮಾಣಿಗುತ್ತು ಚಾವಡಿಡು ಉಳ್ಳಾಲ್ತಿ ಅಪ್ಪೆನ ದೈವಲ್ನ ಭಂಡಾರ ಇತ್ತದು ಪ್ರತಿ ತಿಕ್ಕಿಗೆ ರಡ್ಡು ಗ್ರಾಮಡು ಆಪನಂಚಿನ ದೈವಲ್ನ ನೇಮದ ಉತ್ಸವಗೆ ಕಿರ್ವಾಲಪೋದು ನೇಮೋತ್ಸವ ಆಪನವು ಒಂಜಿ ಕಟ್ಟು ಸಂಪ್ರದಾಯ. ಉಳ್ಳಾಲ್ತಿ ಅಪ್ಪೆನ ದಿವ್ಯ ಸಾನ್ನಿಧ್ಯೋಡು ಪಿರಾಕರ್ದೆ ಧಾರ್ಮಿಕವಾದ ಬಾರ್ಯಾತ್ ಕಾರ್ಯಕ್ರಮಲು ಮೂಲು ನಡ್ತ ಬರೊಂದುಂಡು. ಪ್ರಮುಖವಾದ ವರ್ಷದ 16 ತಿಂಗಳು ಆಪನಂಚಿನ ಸಂಕ್ರಮಣದ ಸೇವೆ, ಅಂಚನೆ ಕಮಲದ ಕೋರಿ, ವಿಶೇಷವಾದ ಕಾಲಾವಧಿ ಮೆಚ್ಚಿ ಜಾತ್ರೋತ್ಸವ ಕೋಡೆದ ದಿನೊಟ್ಟು ಮಾಣಿಗುತ್ತು ಚಾವಡಿರ್ದು ಕಿರ್ವಾಲ್ ಬತ್ತದು ರಾತ್ರಿ ಕೊಡಿಯೇರ್ದು ಐದು ಬೊಕ್ಕ ಇನಿ ಕಾಂಡೆ ಸುರುಟು ಬೆಮ್ಮೆರ್ನ ಸೇವೆ ಆದು ಐದು ಬೊಕ್ಕ ಉಳ್ಳಾಲ್ತಿ ಅಪ್ಪೆನ ಮೆಚ್ಚಿ ಜಾತ್ರೆ ಬಾರಿ ವಿಜೃಂಭಣೆಡು ನಡತ ಬತ್ತನು. ಘಟ್ಟ ಪ್ರದೇಶರ್ದು ಕಡಲ ತಡಿಮುಟ್ಟ ಭಕ್ತರ್ನ ಸಂಖ್ಯೆ ಹಿಂದೂ ಸಂಪ್ರದಾಯ ಪ್ರಕಾರ ಮುಲ್ ನಡಪನಂಚಿನ ಈ ಒಂಜಿ ಕಟ್ಟುಕಟ್ಲೆಡು ವೈವೇ ಒಂಜಿ ಧರ್ಮ ಭೇದ ಜಾತಿದ ವ್ಯತ್ಯಾಸ ಇಜ್ಜಂದೆ ಮಾತ ಜಾತಿ ಮತ ಧರ್ಮದಕಲು ಈ ಒಂಜಿ ಉಳ್ಳಾಲ್ತಿ ಅಪ್ಪೆನ ಮೆಚ್ಚಿ ಜಾತ್ರೋತ್ಸವಗೆ ಬತ್ತದು ಅಕಲ್ನ ಪರಕೆ ಸಂದೈತ ಮಂತದು ಉಳ್ಳಾಲ್ತಿ ಅಪ್ಪೆಡ ಅಕಲ್ನ ಬೇಡಿಕೆನು ಕೇನ್ನಂಚಿನವು ಬಾರಿ ಪಿರಾಕರ್ದು ನಡತ ಬತ್ತನಂಚಿನ ಕಟ್ಟು ಸಂಪ್ರದಾಯ. ಎಷ್ಟೋ ದೂರದೂರಿನಿಂದ ಶ್ರೀ ಅಮ್ಮನವರ ದರ್ಶನ ಪಡೆಯಲು ಇಲ್ಲಿಗೆ ಭಕ್ತರು ಆಗಮಿಸುತ್ತಾರೆ. ಗ್ರಾಮಸ್ಥರು ಸೇರಿ ಪಂಜುರ್ಲಿ ಬಂಟ ದೈವ, ಮಲೆಕೊರತಿ ಹೀಗೆ ಕೆಲವು ದೈವಗಳಿಗೆ ಇಲ್ಲಿ ನೇಮೋತ್ಸವ ನಡೆಯುತ್ತೆ. ವಿಶೇಷವಾಗಿ ಈ ಸನ್ನಿಧಾನದಲ್ಲಿ ಮದುವೆ ಆಗದೆ ಉಳಿದ ಹೆಣ್ಣು ಮಕ್ಕಳಿಗೆ ಕಂಕಣ ಭಾಗ್ಯ ಕೂಡ ಈ ಕ್ಷೇತ್ರದಿಂದ ಒದಗಿ ಬಂದಿದೆ. ಎಂಕ್ ತಿರುನ ಮಟ್ಟಿಗೆ ಎಂಕ್ಲು ಮಸ್ತ್ ಎಲ್ಲೆರ್ದು ಇಡೆಗೆ ಎತ್ತೋ ಕಿಲೋಮೀಟರ್ ದೂರದ್ದು ನಡತದ ಎಂಕ್ಲು ಬರ್ತದೆ ಅಪ್ಪೆನ ಗಂಧ ಬುಲಿಯನ್ಗೆ ಎತ್ತೋ ನೀರ್ದ ಹತ್ರ ಇನ್ನಿ ಒಂದು ಎಡ್ಡೆ ಸ್ಥಾನವನ್ನು ಕೊಡ್ತಾರೆ ಅಪ್ಪೆ ಬಂದರೆ ಎಂಕ್ಲೆ ಬಾರಿ ಸಂತೋಷ ಆಗ್ಬೋದು. ಇನ್ನಿ ಈ ಗ್ರಾಮಡು ಮಾನಿಗುತ್ತು ಅರವೆ ಬೆಟ್ಟು ಗುತ್ತು ಬಂದ್ಬಿಟ್ಟು ಅಡ್ಡು ಗುತ್ತು ಅಂಚರಿ ಗ್ರಾಮಸ್ಥರು ಸೇರಿದು ಅಪ್ಪೆ ಉಳ್ಳಾಲ್ತಿನಲ್ಲ ಅರಸು ಗುಡಚಾಮುಂಡಿ ಪ್ರಧಾನಿ ಪಂಜುರ್ಲಿ ಬಂಟೆದು ಮಲೆಕೃತಿನಲ್ಲ ಮಸ್ತ್ ನೇಮೋತ್ಸವಲಿನ ಮಾತ ಭಕ್ತರ ಮೂಲಕ ನಡಪ ಒಂದು ಬಯದಿದ್ದಾರೆ. ಈ ಕ್ಷೇತ್ರದ ವಿಶೇಷವಾದ ಬಂಡ ಈ ಮಾನಿಗುತ್ತು ಗುಡ್ಡು ರಡ್ಡು ಕಮಲೋನು ಒಂಜಿ ಮೂಡಾಯ್ಡ ಅಂಡ ಒಂಜಿ ಬಡಕಾಯ್ಡು ಇಂಚಿನ ಒಂಜಿ ಕ್ಷೇತ್ರ ಆಯ್ತು ಒಟ್ಟಿಗೆ ನಾಗಬನ ಅಂಚಿನ ಅಪ್ಪೆ ಉಳ್ಳಾಲ್ತಿಗೆ ಒಂದು ಆಪನ ಅಂಚಿನ ಒಂಜಿ ಉದ್ಯಾನವನಲ ಈ ಕ್ಷೇತ್ರ ಉಂಡು. ವಿಶೇಷವಾದ ಈ ಮಾನಿಗುತ್ತುದ ತೆನ್ಕಾಯಿ ಮೈಟ್ ಸುಲ್ಲಮಲೆ ಬಲ್ಲಮಲೆ ಮನ್ಪುನ ನಮ್ಮ ಭಾರತೀಯ ವೈಜ್ಞಾನಿಕ ನೆಟ್ಟು ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ನೆಟ್ಟೆ ರೆಕಾರ್ಡ್ ಆಯ್ನಂಚಿನ ಸುಲ್ಲಮಲೆ ಗುಹಾ ತೀರ್ಥ ಅಂದು ಈ ಕ್ಷೇತ್ರ ಭಾರಿ ಒಂಜಿ ಪುಣ್ಯವಾಯಿನ ಕ್ಷೇತ್ರ. ಅಲ್ಪ ಈ ಗುಹಾ ತೀರ್ಥನು ಮಾತ ಭಕ್ತರು ನಮ್ಮ ಚೌತಿದ ಸಂದರ್ಭಡು ಪೋದು ಆ ತೀರ್ಥಸ್ಥಾನ ಪಡೆಪೇರು.
ಅಂಚನೆ ಅಪ್ಪೆ ಉಳ್ಳಾಳ್ತಿನ ಮೆಚ್ಚಿ ಜಾತ್ರೆಡು ವಿಶೇಷವಾದ ಈ ಸಂತಾನ ಪ್ರಾಪ್ತಿಗಾದ ಏರು ಮಾತು ಈ ಅಪ್ಪೆನ ನಟ್ಟಿ ಅನ್ನರ ಅಪ್ಪೆನ ಅರಿಕೆ ಮಲ್ತಿರ ಅವು ಇನ್ನಿ ಮುಟ್ಟಾಗಲ್ಲ ಅಪ್ಪೆ ನಡಪದು ಕೊರ್ತೇರು ಇಂಚಿನ ಮಸ್ತ್ ನಿದರ್ಶನ ಹೆಂಕಲ್ನ ಕಣ್ಣೆದುರು ತೋಜುದು ಈ ವಿಚಾರಲಿನ ಕೇಂದ್ರ ಪರವೃದ್ಧ ಭಕ್ತಿರ್ಲ ಬರ್ತದೆ ಅಪ್ಪೆಡ ಸಂತಾನ ಪ್ರಾಪ್ತಿ ನಟ್ಟಿನಲ್ಪ ಅಪ್ಪೆ 1 ವರ್ಷದ ಉಲಾಯ್ಡೆ ಸಂತಾನ ಪ್ರಾಪ್ತಿ ಮಂತಿನ ಅಂಚನೆ ಮಸ್ತ್ ನಿದರ್ಶನ ನಡತದುಂಡು ಅಂಚನೆ ಜೋಕ್ಲೆ ಮಾತ ವಿದ್ಯಾಭ್ಯಾಸ ಉದ್ಯೋಗ ಬೊಕ್ಕ ಪೊಂಜೋಕ್ಲೆಗೆ ಮದುವೆದ ವಿಚಾರಗಳು ಅಪ್ಪೆಡ ನಟ್ಟಿನವಲು ಆ ಕೆಲಸಲು ಮಾತ ಕೈಗೂಡದು ಕೊಡ್ತೀರಿ ಬಂದರೆ ಸಂತೋಷ ಆಗ್ತದೆ. ಊರ ಪರವೂರ ಭಕ್ತರು ಶ್ರೀ ಕ್ಷೇತ್ರಕ್ಕೆ ಆಗಮಿಸಿ ತಮ್ಮ ಇಷ್ಟಾರ್ಥವನ್ನ ಬೇಡಿಕೊಂಡು ಸಿದ್ಧಿಯನ್ನ ಪಡೆದುಕೊಳ್ತಾರೆ. ಈ ಊರಲ್ಲಿ ಸುಳ್ಳಾಮಲೆ ಗುಹಾತೀರ್ಥ, ಕಂಬಳಕೋರಿ ನೇಮ, 3 ಗುತ್ತು 4 ಗ್ರಾಮ ದೈವಗಳಿಗೆ ನೇಮ, ಉಳ್ಳಾಲ್ತಿಗೆ ಒಂದು ಮೆಚ್ಚು ಜಾತ್ರೆ ವಿಶೇಷವಾಗಿ ನಡೆಯುತ್ತೆ. ಊರಿನ ಹಾಗೂ ಪರವೂರಿನ ಜನರು ಒಗ್ಗಟ್ಟಾಗಿ ದೈವದ ನೇಮೋತ್ಸವವನ್ನ ನಡೆಸಿಕೊಡ್ತಾರೆ. ಒಟ್ಟಿನಲ್ಲಿ ಬಂಟ್ವಾಳ ತಾಲೂಕಿನ ಮಾಣಿ ಗ್ರಾಮದ ಶ್ರೀ ಉಳ್ಳಾಲ್ತಿ ಅಮ್ಮನವರ ಕಾಲಾವಧಿ ಮೆಚ್ಚು ಜಾತ್ರೆಗೆ ಸಾವಿರಾರು ಭಕ್ತರು ಆಗಮಿಸಿ ದೇವರ ದರ್ಶನ ಪಡೆದು ಪುನೀತರಾಗ್ತಾರೆ. ನಾನು ದಕ್ಷಿಣ ಕನ್ನಡ ಜಿಲ್ಲಾ ಮಾಜಿ ಧಾರ್ಮಿಕ ಪರಿಷತ್ದ ಸದಸ್ಯೆ, ನಿಟಿಲಾಕ್ಷ ಸದಾಶಿವ ದೇವಸ್ಥಾನ ನೆತ್ತ ಜೀರ್ಣೋದ್ಧಾರ ಸಮಿತಿದ ಅಧ್ಯಕ್ಷೆ. ಅಂಚನೆ ಈ ಮಾನಿ ಗ್ರಾಮದ ಒಂಜಿ ಉಳ್ಳಾಲ್ತಿ ಗುಡಚಾಮುಂಡಿ ಪಂಜುರ್ಲಿ ಮಲಕೊರತಿ ದೈವದ ಗ್ರಾಮದ ಒಂಜಿ ಭಕ್ತೆ ಸೇವಕೆ. ಆ ನಿಟ್ಟಿಡು ಇನಿ ಮಾನಿದ ಈ ಉಳ್ಳಾಲ್ತಿ ಗುಡಚಾಮುಂಡಿ ಪಂಜುರ್ಲಿ ಮಲಕೊರತಿ ದೈವಲೆಗ್ ವರ್ಷಗಾಪುನ ಒಂಜಿ ಸುರುಕು ಮೆಚ್ಚಿ ಜಾತ್ರೆ ಐದು ಬೊಕ್ಕ ದೈವಗ್ ಗುಡಚಾಮುಂಡಿಗೆ ನೇಮ, ಪಂಜುರ್ಲಿಗೆ ನೇಮ. ಈ ನೆಕ್ ಊರ್ದ ಪರವೂರ್ದ ಮಸ್ತ್ ಭಕ್ತೇರು ಬತ್ತದು ಅಕಲ್ನ ಇಷ್ಟಾರ್ಥ ಸಿದ್ಧಿಗೋಸ್ಕರ ಕೇನೊನ್ನಲ್ಪ ಆ ಉಳ್ಳಾಲ್ತಿ ಗುಡಚಾಮುಂಡಿ ದೈವಲು ಅಕಲ್ನ ಆ ಅರಕೆ ಹೆಂಚಿನೊಂಡ ಐನು ಈಡೇರಿಸದು ಮಸ್ತ್ ಭಕ್ತರಿಗೆ ಆಕರ್ಷಣೀಯ ಕೇಂದ್ರ ಆತನು. ಈ ಊರುಡು ಸುಳ್ಳಮಳೆ ಗುಹಾತೀರ್ಥ, ಅಂಚನೆ ಮಾನಿಡು ಕಮಲದ ಕೋರಿ ನೇಮ, ಅಂಚನೆ ಮುಲ್ಪಡ್ದು ಮೂಜಿ ಗುತ್ತು 4 ಗುತ್ತು ಮೂಜಿ ಗ್ರಾಮ ಪನ್ಪುನ ಕಟ್ಟನಿಟ್ಟಿಡು ದೈವಗ್ 7 ನೇಮಲು ನಡಪುಂಡು. ಅಂಚನೆ ಉಳ್ಳಾಲ್ತಿಗ್ ಒಂಜಿ ಮೆಚ್ಚಿ ಅಂಚ ಸುರುತ ಆ ದೈವದ ನೇಮ ಕಮಲದ ಕೋರಿದ ಮುಖಾಂತರ ಡಿಸೆಂಬರ್ ತಿಂಗಳು ನಡತದು ಬತ್ತಂದಂಡ 2ನೇ ದೈವದ ನೇಮ ಸಂಬುಗ ಬಾಲಮಂಟಮೇಡು ನಡತದು ಬರ್ಪುಂಡು. ಐದು ಬೊಕ್ಕ ಅರೆಬೆಟ್ಟು ಗುತ್ತುಡು ಕಮಲದ ಕೋರಿದ ನೇಮ ನಡತದು ಬರ್ಪುಂಡು. ಐದು ಬೊಕ್ಕ ಉಳ್ಳಾಲ್ತಿಗ್ ಮೆಚ್ಚಿ ನಡತದು ಕೊಡಾಜೆ ಗಡಿಬಾಡಿ ಜಾಗಡ್ ದೈವದ ನೇಮ ನಡಪುಂಡು. ಐದು ಬೊಕ್ಕ ಅಂಚನೆ ಆರ್ಲಿದಡಿಟ್ಟು ದೈವದ ನೇಮ ನಡತದು ಬತ್ತದು ಕಡೆಸಂದಾಯದ ನೇಮ ಪಂಡದು ಬದಿಗುಡ್ಡೆದಲ್ಪ ದೈವಗ್ ನಡತೊಂದು ಬರ್ಪುಂಡು. ಇಂದು ಈ ಊರುದ ಕಟ್ಟು ಮುಲ್ಪದ ಊರ್ದ ಜನಕ್ಕೂ ಪೂರ ಒಗ್ಗಟ್ಟಾದ ಈ ಸೇವೆಯನ್ನು ದೈವಗ್ ಉಳ್ಳಾಲ್ತಿಗ್ ಪೂರ ನಡಪದು ಕೊರ್ಪೇರು. ಐತೊಟ್ಟಿಗೆ ಎಂಗಲ್ನ ಗ್ರಾಮದ ತಂತ್ರೆ ಇನ್ನು ಸೀತಾರಾಮ ನೂರಿತಾಯರು, ಅಂಚನೆ ಅನಂತ್ ಭಟ್ ಅರ್ಚಕ ವೃಂದ, ಅಂಚನೆ ಮಸ್ತ್ ಪರಿಚಾರಕ ವರ್ಗದಕುಲು, ನೇಮ ಕಟ್ಟುನಕುಲು, ಗಡಿಬತ್ತನಕುಲು, ಗುತ್ತು ಬರ್ಕೆದಕುಲು, ಸತ್ತು ಗುತ್ತುದಕುಲು ಪೂರ ಸೇರ್ದು ಊರ್ದ ಸಮಸ್ತ ಭಕ್ತರೆಲ್ಲ ಈ ಜಾತ್ರೆಯನ್ನು ಪೊರ್ಲುಡೆ ನಡಪಾದು ಕೊರ್ಪೇರು. ಅಂಚನೆ ಐತೊಟ್ಟಿಗೆ ಪರವೂರ್ದ ಭಕ್ತರೆಲ್ಲ ಸೇರೊಂದು ವಿಜೃಂಭಣೆದ ಮೆಚ್ಚಿ ಜಾತ್ರೆ ಮಾನಿಡು ನಡತದು ಬರ್ಪುಂಡು. ಎಸ್, ಇವಾಗ ನಮ್ಮ ಜೊತೆಗೆ ಶಶಾಂಕ್ ನೆಲ್ಲಿತಾಯ ಇಲ್ಲಿಗೆ ಭೇಟಿ ನೀಡುವಂತಹ ಭಕ್ತರು, ಹಾಗೆಯೇ ಬಲ್ನಾಡು ಶ್ರೀ ಉಳ್ಳಾಲ್ತಿ ದೈವಸ್ಥಾನದ ಮುಖ್ಯಸ್ಥರು. ಬನ್ನಿ ಅವರ ಹತ್ರ ಮಾತನಾಡ್ಸೋಣ. ಎಸ್ ಸರ್, ನಮಸ್ತೆ. ಮೊದಲನೇದಾಗಿ ಎಸ್, ಈ ಒಂದು ಕ್ಷೇತ್ರಕ್ಕೆ ಎಷ್ಟು ವರ್ಷದಿಂದ ಭೇಟಿ ನೀಡ್ತಾ ಇದ್ದೀರಿ ನೀವು? ನಾನು ಸಾಧಾರಣ ಈ ಕ್ಷೇತ್ರಕ್ಕೆ ಸಣ್ಣ ಬುದ್ಧಿ ತಿಳಿದಾಗಿನಿಂದ, ನಾವು ಸಣ್ಣ ಹುಡುಗರಿರುವಾಗ ನಮ್ಮ ಮನೆ ಹತ್ರದ ಹುಡುಗರೆಲ್ಲ ಸೇರಿ ಸೈಕಲಲ್ಲಿ ಬರ್ತಿದ್ದೆವು. ಆಗಲಿಂದ ಈ ಕ್ಷೇತ್ರಕ್ಕೆ ಬರ್ತಿದ್ದೇನೆ. ಈಗ ಯಾರು ಉಳ್ಳಾಲ್ತಿ ಅಮ್ಮನ ನೇಮ ಕಟ್ತಾರೆ ಅವರ ಅಪ್ಪ ಕಟ್ಟುವಾಗಲೇ ನಾವು ಇಲ್ಲಿ ನೋಡ್ತಿದ್ದೇವೆ. ಅವರ ತಂದೆ, ಅವರ ಅಣ್ಣ, ಅವರ ಚಿಕ್ಕಪ್ಪ ಅವರು ಇಲ್ಲಿ ಉಳ್ಳಾಲ್ತಿ ಚಾಕರಿ ಮಾಡುವಾಗಲೇ ನಾವು ಇಲ್ಲಿಗೆ ಬರ್ತಿದ್ದೇವೆ. ಸಾಧಾರಣ ಒಂದು 18 ವರ್ಷದಿಂದ ಇಲ್ಲಿಯ ಮೆಚ್ಚಿ ಪ್ರತಿ ವರ್ಷ ನೋಡ್ತಿದ್ದೇನೆ ನಾನು. ಇಲ್ಲಿ ಬ್ರಹ್ಮಕಲಶ ನಮ್ಮ ಬುದ್ಧಿ ತಿಳಿದಾಗಲೇ ಆದ್ದು. ಹಾಗೆ ಇಷ್ಟು ಜಾತ್ರೆಗೆ ಬಂದಿದ್ದೀರಿ, ಜಾತ್ರೋತ್ಸವದ ಸಂಭ್ರಮ ಇಲ್ಲಿ ನೆಲೆ ಮಾಡಿದೆ. ಸೊ ಈ ಬಗ್ಗೆ ಹೇಳೋದಾದರೆ? ಜಾತ್ರೋತ್ಸವ ಸಂಭ್ರಮ ಅಂತ ಹೇಳಿದ್ರೆ, ಪ್ರಥಮವಾಗಿ ಹೇಳೋದಿದ್ರೆ ಉಳ್ಳಾಲ್ತಿಯನ್ನು ನಾವು ದೈವ ಚಾಕರಿಯವರಾಗಲಿ ಉಳ್ಳಾಲ್ತಿ ಅಮ್ಮನ ಭಕ್ತರಾಗಲಿ ನಾವು ಹೇಳೋದೇ 7 14 ಲೋಕ ಸತ್ಯ ಉಳ್ಳಾಲ್ತಿ ಅಂತ. ಅಂದರೆ 14 ಲೋಕಗಳಲ್ಲಿಯೂ
ಎಷ್ಟು ದೈವಗಳಿದ್ದರೂ ಕೂಡ ಇಂಥ ದೈವ ಒಂದಿಲ್ಲ. ಉಳ್ಳಾಲ್ತಿ ಅಮ್ಮನಂತಹ ದೈವ ಎಲ್ಲಿಯೂ ಇಲ್ಲ. ಅದರಲ್ಲಿಯೂ ಮಾಣಿಯಲ್ಲಿ ವಿಶೇಷ ಅಂತ ಹೇಳಿದರೆ ಈ ಗುತ್ತಿನವರು ಅಷ್ಟು ಚಂದ ಇದನ್ನು ನಡೆಸ್ತಾರೆ, ಅಷ್ಟು ಶಿಸ್ತುಬದ್ಧವಾಗಿ ಇದನ್ನು ನಡೆಸ್ತಾರೆ. ಈ ಉಳ್ಳಾಲ್ತಿಯ ನೇಮ ನೋಡುವುದೇ ಒಂದು ಚಂದ. ಮತ್ತು ಹೆಚ್ಚಿನ ಕಡೆಗಳಲ್ಲಿ ಉಳ್ಳಾಲ್ತಿ ನೇಮ ಹೆಂಗಸರು ನೋಡಲಿಕ್ಕಿಲ್ಲ, ಇಲ್ಲಿ ಹೆಂಗಸರು ನೋಡ್ಬೋದು. ಹಾಗೆ ಆದ ಕಾರಣ ಎಲ್ಲರೂ ಒಂದು ಸೇರಿ ಇಲ್ಲಿ ಆ ಮಲ್ಲಿಗೆ ರಾಶಿ, ಅಷ್ಟು ದೊಡ್ಡ ಅಣಿ, ಆ ಬೆಳ್ಳಿಯ ಮುಗ, ಮತ್ತು ರಾಜ ಮರ್ಯಾದೆಯಲ್ಲಿ ರಾಜ ಗಾಂಭೀರ್ಯದಲ್ಲಿ ಆ ಉಳ್ಳಾಲ್ತಿ ಅಮ್ಮನಿಗೆ ಒಂದು ನೇಮ ಕೊಡುವಂಥದ್ದು, ಅದು ನೋಡಲಿಕ್ಕೆ ಒಂದು ಚಂದ. ನೋಡಿದ್ರಲ್ವಾ ವೀಕ್ಷಕರೇ, ಇದು ಬಂಟ್ವಾಳ ತಾಲೂಕಿನ ಮಾಣಿ ಗ್ರಾಮದ ಉಳ್ಳಾಲ್ತಿ ಸನ್ನಿಧಾನದ ಜಾತ್ರೋತ್ಸವದ ಸಂಭ್ರಮ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನೋಡ್ತಾ ಇರಿ V4 ನ್ಯೂಸ್. ಮುನ್ನುಡಿ ಮುನ್ನಡೆಗಾಗಿ.